ಎಸ್, ಇನ್ನು 3 ದಿನಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಅಲರ್ಟ್ ಅನ್ನ ಈಗ ಕೇಂದ್ರ ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಆದರೆ ನಾವು ಕರಾವಳಿ ಭಾಗವನ್ನ ಗಮನಿಸಿದ್ರೆ ಮುಖ್ಯವಾಗಿ ಸುಳ್ಯ, ಪುತ್ತೂರು ತಾಲೂಕಿನಲ್ಲಿ ವ್ಯಾಪಕವಾಗಿ ಮಳೆ ಈಗಾಗಲೇ ಸುರಿದಿದೆ. ನಿನ್ನೆ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಭಾಗದಲ್ಲಿ ವ್ಯಾಪಕವಾಗಿ ಮಳೆ ಸುರಿದಿತ್ತು. ಅದರ ಪರಿಣಾಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅದರ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ಕೆರೆಯ ಹಾಗೆ ಮಾರ್ಪಟ್ಟಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ದೇವಸ್ಥಾನಕ್ಕೆ ಪ್ರವೇಶಿಸುವಂತಹ ರಸ್ತೆ ಏನಿದೆ ಅದರ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಅದರ ಪರಿಣಾಮವಾಗಿ ನೀರು ಹರಿದು ಹೋಗೋದಕ್ಕೆ ಸರಾಗವಾದ ವ್ಯವಸ್ಥೆಗಳಿಲ್ಲ. ರಸ್ತೆ ಕಾಮಗಾರಿಯ ಪರಿಣಾಮ ನೀರು ಹರಿಯೋದಕ್ಕೆ ಸಾಧ್ಯವಾಗದೆ ರಸ್ತೆಯೇ ಕೆರೆಯಂತಾಗಿ ಮಾರ್ಪಟ್ಟಿತ್ತು. ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದ ದ್ವಿಚಕ್ರ ವಾಹನಗಳಿರ್ಬೋದು, ಕಾರುಗಳಿರ್ಬೋದು ಕೃತಕ ನೆರೆಗೆ ಭಾಗಶಃ ಮುಳುಗಿ ಹೋಗಿತ್ತು. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಇದು ಕುಕ್ಕೆ ಸುಬ್ರಹ್ಮಣ್ಯದ ರಸ್ತೆ ಏನಿದೆ, ದೇವಸ್ಥಾನಕ್ಕೆ ತೆರಳುವಂತಹ ರಸ್ತೆ, ಅಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ವಾಹನ ಸವಾರರು ತಮ್ಮ ವಾಹನಗಳನ್ನ ನೆರೆ ನೀರಿನಿಂದ ಹೊರಗಡೆ ತೆಗೆಯೋದಿಕ್ಕೆ ಹರಸಾಹಸವನ್ನ ಕೂಡ ಪಡುವಂತಹ ದೃಶ್ಯಗಳು ಕೂಡ ಕಂಡು ಬಂದವು. ಇನ್ನು ಜಿಲ್ಲೆಯಲ್ಲಿ ನಿತ್ಯ ಸಂಜೆಯ ಹೊತ್ತು ಗುಡುಗು ಸಿಡಿಲು ಸಹಿತ ಮಳೆಯಾಗ್ತಾ ಇದೆ. ಸೊ ಇದೀಗ ಹವಾಮಾನ ಇಲಾಖೆ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮತ್ತೆ 3 ದಿನಗಳ ಕಾಲ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ವಿಚಾರಗಳು. ಕುಕ್ಕೆ ಸುಬ್ರಹ್ಮಣ್ಯ ಪರಿಸರದಲ್ಲಿ ನಿನ್ನೆ ಆಲ್ಮೋಸ್ಟ್ 1.5 ಗಂಟೆಗೂ ಅಧಿಕ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿರುವಂಥದ್ದು. ಸುಬ್ರಹ್ಮಣ್ಯ ಬೈಪಾಸ್ನಲ್ಲಿ ಈಗ ನಡೀತಾ ಇರುವಂತಹ ಒಂದು ರಸ್ತೆ ಕಾಮಗಾರಿ ಏನಿದೆ ಅದರಿಂದಾಗಿ ನೀರು ಹರಿಯೋದಕ್ಕೆ ಸರಾಗವಾದ ಸ್ಥಳಾವಕಾಶ ಇಲ್ಲ. ಹೀಗಾಗಿ ರಸ್ತೆಯಲ್ಲೇ ನೀರು ನಿಂತು ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗ್ತಾ ಇದೆ. ಕೆಲವು ವಾಹನಗಳು ನೀರು ತುಂಬಿದ ರಸ್ತೆಯಲ್ಲಿ ಬಾಕಿಯಾದಂತಹ ಘಟನೆಗಳು ಕೂಡ ನಡೆದಿದೆ. ಅದರ ಜೊತೆಗೆ ಅನೇಕ ಕಡೆಗಳಲ್ಲಿ ಮನೆಗಳ ಮೇಲೆ ಮರ ಬಿದ್ದಿರುವ ಘಟನೆ ಕೂಡ ನಡೆದಿದೆ. ಸುಬ್ರಹ್ಮಣ್ಯದ ಬಿಲದ್ವಾರದ ವಾಲಗದ ಕೆರೆ ನಿವಾಸಿ ಒಬ್ಬರ ಮನೆಯ ಮೇಲೆ ಮರ ಬಿದ್ದು ಸಂಪೂರ್ಣವಾಗಿ ಹಾನಿಗೆ ತುತ್ತಾಗಿದೆ. ಆದರೆ ಈ ಸಂದರ್ಭದಲ್ಲಿ ಮನೆ ಮಂದಿ ಅಪಾಯದಿಂದ ಪಾರಾಗಿದ್ದಾರೆ. ಇನ್ನು ಪರಿಸರದ ಕೆಲವು ಮನೆಗಳಿಗೆ ಅಳವಡಿಸಿದಂತಹ ಸಿಮೆಂಟ್ ಶೀಟ್ಗಳು ಸಂಪೂರ್ಣವಾಗಿ ಗಾಳಿಗೆ ಹಾರಿ ಹೋಗಿದೆ. ಇನ್ನು ವಸತಿ ಗೃಹ ಶೇಷನಾಗ ಆಶ್ರಯ ಏನಿದೆ ಅದು ಮಳೆ ನೀರಿನಿಂದ ಸಂಪೂರ್ಣವಾಗಿ ಆವೃತಗೊಂಡಿದೆ ಅನ್ನುವಂತಹ ವಿಚಾರಗಳು. ಅದರ ಜೊತೆಗೆ ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳಲ್ಲೂ ಕೂಡ ಮಳೆ ಸುರಿದಿದೆ. ಉಡುಪಿ, ಕೋಟೇಶ್ವರ, ಪೆರಡೂರು, ಕಾರ್ಕಳ, ಕುಂದಾಪುರ, ಹೊಸಂಗಡಿ, ಶಂಕರನಾರಾಯಣ, ಹಾಳಾಡಿ ಇತ್ಯಾದಿ ಪ್ರದೇಶಗಳಲ್ಲಿ ಸಂಜೆಯ ವೇಳೆಗೆ ಮೋಡ ಕವಿದ ವಾತಾವರಣ ಇತ್ತು. ಬಳಿಕ ಕೆಲ ಹೊತ್ತಿನ ಕಾಲ ಮಳೆ ಕೂಡ ಸುರಿದಿದೆ. ಸೊ ಹವಾಮಾನ ಇಲಾಖೆ ಇದೀಗ ಮತ್ತೆ ಅಲರ್ಟ್ ಅನ್ನು ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮತ್ತಷ್ಟು ಇನ್ನಿತರ ಭಾಗಗಳಲ್ಲೂ ಕೂಡ ಅಂದ್ರೆ ನಾವು ಗಮನಿಸಿದ ಹಾಗೆ ಬಂಟ್ವಾಳ, ಮಂಗಳೂರು ಭಾಗದಲ್ಲಿ ಮಳೆಯ ಅಬ್ಬರ ಕಡಿಮೆ ಇತ್ತು. ಕಳೆದ ವಾರದಲ್ಲಿ 1-2 ದಿನ ಬಂದು ಹೋಗಿತ್ತು ಅನ್ನುವಂಥದ್ದನ್ನು ಬಿಟ್ಟರೆ ಮತ್ತೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿರುವಂತಹ ಪ್ರಕರಣಗಳು ಕಂಡು ಬಂದಿರಲಿಲ್ಲ. ಸೊ ಇನ್ನು 3 ದಿನಗಳ ಕಾಲ, 3 ರಿಂದ 5 ದಿನಗಳ ಕಾಲವೂ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳಿದೆ ಎನ್ನುವಂತಹ ಮುನ್ಸೂಚನೆಯನ್ನ ಕೇಂದ್ರ ಹವಾಮಾನ ಇಲಾಖೆ ಕೊಟ್ಟಿದೆ. ಸೊ ಯೆಲ್ಲೋ ಅಲರ್ಟ್ ಇದೀಗ ಘೋಷಣೆಯಾಗಿದೆ. ನೋಡ್ರಿ 5 ನಿಮಿಷ ನೀರು ಖಾಲಿ ಮಾತ್ರ ಖಾಲಿ ಅಲ್ಲಿ ಓದ್ಜೋ ಕನಿ ಗ್ಲಾ ಕೈನ ಕೂಡ ಇದು ಆಜಿದೆ ಓಡಾತ ನೀರು ಕನಿ ಗ್ಲಾ ಕಂಡಿತೆ ಕನಿ ಗ್ಲಾ ಕಂಡೆ ಮೂಲ ಅಲ್ಲ ಅಂತ ಬಡಿ ಕಾರ್ತೆಲ್ಲ ಮಂಟ್ಲಿ ಈ ಓಡಿ ಏನೇನು ಹೋಗ್ಬೋದು ಈ ಹೆಣ್ಣು ಮಗಳು ಅಲ್ಲ ನೀರು ಅದು ಈ ಬೊಲಾರ ನೋಡಿದ್ವಿ ಇಲ್ಲಿ ಸೇಬು ಆ ಬೊಲಾರ ಕೂಡ ಮಗರು ನಾವು